ದೇಯರೆ ಮಾಡ ಎಂದೇ ಪ್ರಸಿದ್ಧಿ ಪಡೆದಿರುವ ಬನ್ನೂರು ನಡಿಮಾರ್ ಕಾರ್ಣಿಕ ಕ್ಷೇತ್ರದ ಜೀರ್ಣೋದ್ಧಾರದ ಅಂಗವಾಗಿ 2 ದಿನಗಳ ಕಾಲ ನಡೆಯುವ ಪೂರ್ವ ಪ್ರಾಯಶ್ಚಿತ ಕಾರ್ಯಕ್ರಮ ಇಂದು ಆರಂಭಗೊಂಡಿದೆ. ಕುಂಟಾರು ರವೀಶ ತಂತ್ರಿ ಹಾಗೂ ಶ್ರೀಧರ ತಂತ್ರಿಯವರ ವೈದಿಕತ್ವದಲ್ಲಿ ಪೂರ್ವ ಪ್ರಾಯಶ್ಚಿತ ಕಾರ್ಯಕ್ರಮ ನಡೆದಿದೆ. ಇಂದು ನಡೆದ ಈ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಗ್ರಾಮದ ನೂರಾರು ಭಕ್ತಾದಿಗಳು ಆಗಮಿಸಿದ್ರು. ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ಕಾರ್ಣಿಕ ಕ್ಷೇತ್ರದಲ್ಲಿ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಬಹಳ ಪುರಾತನ ಒಂದು ಇತಿಹಾಸ ಇರುವಂತಹ ಒಂದು ಜಾಗ. ಇದಕ್ಕೆ ಶ್ರೀ ದೇವಿ ದೆಯ್ಯರೆ ಅಂತ ಹೆಸರು. ದೆಯ್ಯರೆ ಮಾಡ ಅಂತ ಇದು ಪ್ರಸಿದ್ಧಿ. ಇಲ್ಲಿ ಪ್ರತಿ ವರ್ಷಕ್ಕೆ ಒಮ್ಮೆ ತಂಬಿಲ ಅಲ್ಲದ್ರೆ ಪೂಜೆ ನಡೆಯುವಂಥ ಕಾರ್ಯಕ್ರಮ ನಡೀತದೆ. ಇದಕ್ಕೆ ಸಂಬಂಧಪಟ್ಟಂತಹ ಮೂಲನಾಗ ಅಲ್ಲಿಯೂ ಒಂದು ವರ್ಷಕ್ಕೊಮ್ಮೆ ಅಲ್ಲಿ ತಂಬಿಲಾಗಿ ಬಂದು ಇಲ್ಲಿ ತಂಬಿಲಾಗಿ ಅಂತ ಇದಕ್ಕೆ ಸಂಬಂಧಪಟ್ಟ ದೈವಗಳು ಉಂಟು ಅಂತ ಈ ಸಲವೇ ನಮಗೆ ತಿಳಿದು ಬಂದಿದೆ. ಅದು ಆನೆಮಜಲು ಮೈದಾನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಇಷ್ಟ ದೇವತೆ ಅನ್ನಪ್ಪಂಜಿರ್ಲಿ ಮತ್ತು ರಕ್ತೇಶ್ವರಿ ಎನ್ನುವ 3 ದೈವಗಳು ಅಲ್ಲಿದೆ. ಇದು ನಾವು ನಾಗನ ಒಂದು ಕ್ಷೇತ್ರವನ್ನು ಅಲುಮುಡದಲ್ಲಿರುವಂಥ ನಾಗನ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. 2004ರಲ್ಲಿ ಒಮ್ಮೆ ಪ್ರಶ್ನೆ ಇಟ್ಟೆವು, 2016ರಲ್ಲಿ ಒಮ್ಮೆ ಪ್ರಶ್ನೆ ಇಟ್ಟೆವು. ಅದು ಯಾವುದೂ ನಮಗೆ ಕೈಗೂಡಿ ಬರಲಿಲ್ಲ. ಮತ್ತು ಯಾಕೆ ಕೈಗೂಡಿ ಬರಲಿಲ್ಲ ಅಂತ ನೋಡುವಾಗ ಇದರ ಮೂಲ ಬೇರು ಇಲ್ಲಿ ದೇವಿ ಒಂದು ದೇವಸ್ಥಾನ ಇದ್ದಂತಹ ಒಂದು ಸುತ್ತುಪೌಳಿ ಇದ್ದಂತಹ ಒಂದು ಏರಿಯಾ ಇದೆ. ಅದನ್ನು ನೀವು ಡೆವಲಪ್ಮೆಂಟ್ ಮಾಡದೆ ಯಾವುದು ನಿಮಗೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವುದನ್ನು ಅವರು ದೈವಜ್ಞರು ನಮಗೆ ಸೂಚಿಸಿದರು. ತದನಂತರ ನಾವು ಇಲ್ಲಿ ಬಂದು ಸರಿಯಾಗಿ ವಿಮರ್ಶಿಸಿದಾಗ ಮೊದಲೇ ನಮಗೆ ಗೊತ್ತಿತ್ತು, ಇಲ್ಲಿಗೆ ಪ್ರತಿ ವರ್ಷಕ್ಕೊಮ್ಮೆ ತಂಬಿಲ ಸೇವೆಗೆ ಬರ್ತಿದ್ದೆವು, ಆದರೂ ನಮಗೆ ಅದರ ಗೋಚರಣೆ ಇರಲಿಲ್ಲ. ಈಗ ನೋಡುವಾಗ ಅದು ಸರಿ ಒಂದು ಸುತ್ತುಪೌಳಿ ಇರುವಂತಹ ಒಂದು ದೇವಸ್ಥಾನ, ಇದೊಂದು ಗರ್ಭಗುಡಿ, ಇದೊಂದು ದೇವಿ ದೇವಸ್ಥಾನ ಅಂತ ಕಂಡುಬಂತು. ದೈವಜ್ಞರು ಮುನ್ನೆ ಇದನ್ನು ಇಲ್ಲಿ ಪ್ರಶ್ನೆ ಇಟ್ಟಾಗ ಇದು ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಜೈನ ಮನೆತನದವರು ಮಾಡಿದಂತಹ ಒಂದು ದೇವಸ್ಥಾನ ಆಗಿತ್ತು. ಆಗಿನ ಕಾಲದಲ್ಲಿ ಬಹಳ ವೈಭವದಲ್ಲಿ ಇದು ನಡೀತಿತ್ತು ಅಂತ ತಿಳಿಸಿ. ತದನಂತರ ಈ ಬನ್ನೂರು ಗ್ರಾಮ ಮೈಸೂರಿನವರು ಆಡಳಿತ ಮಾಡಿದ ಕಾರಣ ಮೈಸೂರಲ್ಲಿ ಬನ್ನೂರು ತಾಲೂಕು ಅಂತ ಇದೆ. ಆ ತಾಲೂಕಿನವರು ಇಲ್ಲಿ ಬಂದು ಇಲ್ಲಿ ಬಂದು ಆಡಳಿತ ನಂತರ ಅಲ್ಲಿಗೆ ಬನ್ನೂರು ಗ್ರಾಮ ಅಂತ ಹೆಸರು ಬಂತಂತ ಇಲ್ಲಿ ಬನ್ನೂರು ಗುತ್ತಿನವರ ಪ್ರಶ್ನೆಯಲ್ಲಿ ಸಿಕ್ಕಿದೆ. ಅವರು ಇಲ್ಲಿ ಆಡಳಿತ ಮಾಡಿದರು. ತದನಂತರ ಬನ್ನೂರು ಗುತ್ತಿನವರು ಇಲ್ಲಿ ಆಡಳಿತ ಮಾಡ್ತಿದ್ದಾರೆ. ಆದ ನಂತರ ಈ ಡಿಕ್ಲರೇಷನ್ ಭೂಮಿ ಬಂದ ನಂತರ ಇಲ್ಲಿಯ ಗುಡ್ಡಪ್ಪ ಗೌಡರು ಇದನ್ನು ಆರಾಧನೆ ಮಾಡಿಕೊಂಡು ಸುಮಾರು 40 ವರ್ಷದಿಂದ ಇಲ್ಲಿಗೆ ತಂಬಿಲ ಸೇವೆ ಮಾಡ್ತಿದ್ದಾರೆ. ಈಗ ನಾವು ಅದನ್ನು ಪುನರ್ರಚನೆಗೆ ಜೀರ್ಣೋದ್ಧಾರ ಮಾಡಲಿಕ್ಕೆ ಅದರ ಪ್ರಾಯಶ್ಚಿತ್ತ ಹೋಮವನ್ನೆಲ್ಲ ಇನ್ನೆಲ್ಲ 10 ತಾರೀಕಿಗೆ ಮುಗಿಸ್ತೀವಿ. ಹಾಗೆ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಾ ಉಂಟು.